ಮಂಗಳೂರಿನಲ್ಲಿ ನಡೆದ 2 ದಿವಸಗಳ ಜೆನಿಸಿಸ್ 2026 ವಿಜ್ಞಾನ ಮಾದರಿ ಸ್ಪರ್ಧೆ ಮತ್ತು ಪ್ರದರ್ಶನ. ಗಮನ ಸೆಳೆದ ಹೈಡ್ರಾಲಿಕ್ ರೋಬೋಟಿಕ್ ಆರ್ಮ್, ವಿದ್ಯುತ್ಕಾಂತೀಯ ಕ್ರೇನ್, ಹೈಡ್ರಾಲಿಕ್ ಲಿಫ್ಟ್, ಸ್ಮಾರ್ಟ್ ಶೂ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಮಂಗಳೂರಿನ ಸಂತ ಅಲೋಷಿಯಸ್ ಪಿಯು ಕಾಲೇಜು ವತಿಯಿಂದ ಲೊಯೋಲಾ ಹಾಲ್ನಲ್ಲಿ ಆಗಸ್ಟ್ 18 ಮತ್ತು 19ರಂದು ಆಯೋಜಿಸಲಾಗಿದ್ದ 2 ದಿವಸಗಳ ಜೆನಿಸಿಸ್ 2026 ವಿಜ್ಞಾನ ಮಾದರಿ ಸ್ಪರ್ಧೆ ಮತ್ತು ಪ್ರದರ್ಶನ ಎಲ್ಲರ ಗಮನ ಸೆಳೆಯುವ ಜೊತೆಗೆ ವಿಜ್ಞಾನದೆಡೆಗೆ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ಪ್ರದರ್ಶನದಲ್ಲಿ 130ಕ್ಕೂ ಹೆಚ್ಚು ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಲಾಗಿದ್ದು, ಸುಮಾರು 700 ವಿದ್ಯಾರ್ಥಿಗಳು ಭಾಗವಹಿಸಿ ವ್ಯಾಪಕ ಶ್ರೇಣಿಯ ವೈಜ್ಞಾನಿಕ ವಿಭಾಗಗಳಲ್ಲಿ ತಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸಿದರು. Genesis 2026 is a science fest which is conducted in our college, and this year we have conducted this science fest in 2 segments. One is interdisciplinary competitions and other one is model making competitions. Interdisciplinary competitions they are conducted by the various departments of our college, like maths, physics, chemistry, biology. So like that various departments have conducted the competitions, whereas in the second segment we have the model making competitions. And this year the model making competition we have conducted in various categories, like water and environment, human health and biology, sustainable development, electronics and automation, computer science and artificial intelligence. So like that we in 8 categories these competitions are conducted. ನೀರು ಮತ್ತು ಪರಿಸರ, ಮಾನವ ಆರೋಗ್ಯ ಮತ್ತು ಜೀವಶಾಸ್ತ್ರ, ಎಲೆಕ್ಟ್ರಾನಿಕ್ಸ್ ಮತ್ತು ಯಾಂತ್ರೀಕೃತಗೊಳಿಸುವಿಕೆ, ಕಂಪ್ಯೂಟರ್ ವಿಜ್ಞಾನ ಮತ್ತು ಸ್ಮಾರ್ಟ್ ತಂತ್ರಜ್ಞಾನ, ಗಣಿತ, ದತ್ತಾಂಶ ಮತ್ತು ಅಂಕಿ ಅಂಶಗಳು, ಶಕ್ತಿ ಮತ್ತು ನಾವೀನ್ಯತೆ, ಭೌತಶಾಸ್ತ್ರ ಮತ್ತು ಅನ್ವಯಿಕ ವಿಜ್ಞಾನ ಮತ್ತು ಸುಸ್ಥಿರ ಜೀವನ ಮತ್ತು ಸ್ಮಾರ್ಟ್ ಸಮಾಜ ಸೇರಿದಂತೆ ವೈವಿಧ್ಯಮಯ ವಿಷಯಗಳ ಅಡಿಯಲ್ಲಿ ಯೋಜನೆಗಳು ಪ್ರದರ್ಶನದಲ್ಲಿ ಒಳಗೊಂಡಿತ್ತು. ವೈವಿಧ್ಯಮಯ ಪ್ರದರ್ಶನಗಳು ವಿದ್ಯಾರ್ಥಿಗಳ ಕುತೂಹಲ, ವೈಜ್ಞಾನಿಕ ಮನೋಭಾವ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳು ಮತ್ತು ತಂತ್ರಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಬೆಳೆಯುತ್ತಿರುವ ಆಸಕ್ತಿಯನ್ನು ಪ್ರತಿಬಿಂಬಿಸಿತು. Memorable experience. I mean, we saw an eccentric array of models, variety of concepts that I had no idea prior to this model making competition. I felt like I understood so many things that I had not seen before. Models such as in electronics, applied physics, everything was so beautiful, and I feel like this will be my last chance to display what I have and what I know. ಜೆನೆಸಿಸ್ ಎಐ, ಸಂಕೇತ ಭಾಷೆಯಿಂದ ಪಠ್ಯಕ್ಕೆ, ಆಸ್ಪತ್ರೆ ನಿರ್ವಹಣಾ ವ್ಯವಸ್ಥೆ, ಸ್ಮಾರ್ಟ್ ಗಮನ ವ್ಯವಸ್ಥೆ, ವೆಚ್ಚ ಟ್ರ್ಯಾಕರ್ ಮತ್ತು ಕಾಲೇಜು ವೆಬ್ಸೈಟ್ನಂತಹ ಯೋಜನೆಗಳು ಪ್ರಾಯೋಗಿಕ ಪರಿಹಾರಗಳನ್ನು ರಚಿಸಲು ಡಿಜಿಟಲ್ ತಂತ್ರಜ್ಞಾನ ಬಳಸುವಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಪ್ರದರ್ಶಿಸಿತು. ಹೈಡ್ರಾಲಿಕ್ ರೋಬೋಟಿಕ್ ಆರ್ಮ್, ವಿದ್ಯುತ್ಕಾಂತೀಯ ಕ್ರೇನ್, ಹೈಡ್ರಾಲಿಕ್ ಲಿಫ್ಟ್, ರೋಬೋಟಿಕ್ಸ್ ಮತ್ತು ಮೆಕ್ಯಾನಿಸಮ್ ಡ್ರೋನ್ನಂತಹ ಮಾದರಿಗಳು ಒಳಗೊಂಡಿತ್ತು. ಸ್ಮಾರ್ಟ್ ರೂಫ್ಟಾಪ್ ಗಾರ್ಡನ್, ಸ್ಮಾರ್ಟ್ ಇಕೋ ವಿಲೇಜ್, ಸುಸ್ಥಿರ ನಗರಗಳ ಸಬಲೀಕರಣ, ಹಸಿರು ಲೂಪ್, ಸ್ವಯಂ ಗುಣಪಡಿಸುವ ರಸ್ತೆಗಳು, ಗ್ರಾಮೀಣ ಪ್ರದೇಶಗಳಿಗೆ ನವೀಕರಿಸಬಹುದಾದ ಇಂಧನ, ಸ್ಮಾರ್ಟ್ ಸಿಟಿ, ಪರ್ಯಾಯ ಇಂಧನ ಟ್ಯಾಂಕ್ ವ್ಯವಸ್ಥೆ, E20 ಮತ್ತು ಇಕೋಬಿನ್ ಎಐ ಸೇರಿದಂತೆ ಯೋಜನೆಗಳು ಸಂಪನ್ಮೂಲ ಸಂರಕ್ಷಣೆ, ಸುಸ್ಥಿರ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದ ಜವಾಬ್ದಾರಿಯುತ ಬಳಕೆಗೆ ನವೀನ ವಿಧಾನಗಳನ್ನು ಅನ್ವೇಷಿಸಿತು. ದೃಷ್ಟಿಹೀನತೆ ಇರುವವರಿಗಾಗಿ ವಿನ್ಯಾಸಗೊಳಿಸಲಾದ ಸಹಾಯಕ ಸ್ಮಾರ್ಟ್ ಶೂ, ಕೋಡ್ ಇನ್ ದಿ ಸೋಲ್ ಎಲ್ಲರ ಗಮನ ಸೆಳೆಯಿತು. So through this Genesis model we have learnt a lot, and it has helped us to develop also, and I would like to thank the management and staff, those who have given us this opportunity to make the model, and for everyone, and also thank my parents for helping and supporting me, and all my teammates, because they have been constant support for us in making this model, and we have learnt a lot. So we're actually the organizing committee, and for us actually we've been working on this I think like for a month, and we weren't sure because we've been putting efforts, we weren't sure how it would work out, but I think at last looking at this exhibition it's been amazing. We feel like whatever efforts we've put, it's become great,
and so many bright students with amazing models and so many ideas and everything. Thanks to our college for this great opportunity as well. ಸದ್ಯ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುವ ಇಂದಿನ ಜಾಗತಿಕ ಯುಗಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಮಾದರಿಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಜೀವನ್ ಮಂಗಳೂರು, ದೈಜಿ ವರ್ಲ್ಡ್ 24/7.